ನೀನ್ ಯಾಕೆ ಒಬ್ಬೆ ಹಾಕುದು ಯಾಕೆ? ಕಾಲ ಗೋಳಗನೆ ನಾನು ದಾರಿ ಉಂಟು ಅಂತ ಹೊರಟ್ರೆ ನೀ ತಡೀತಾ ಇದೆಯಲ್ಲ. ನನ್ನ ಅಭ್ಯಾಸ ಒಬ್ಬೆ ಹಾಕುದು. ದಾರಿಯಲ್ಲಿ ಯಾರಾದರೂ ತಡೀತಾರ? ಯಾಕೆ? ಎಲ್ಲರೂ ಪ್ರಯತ್ನಿಸುವುದು ದಾರಿಯಲ್ಲೇ ಹೋಗಬೇಕು ಅಂತಲ್ವಾ? ದಾರಿಯಲ್ಲಿ ಹೋಗ್ಬೇಕು, ಹೋಗುವ ದಾರಿಯಲ್ಲೇ ಹೋಗ್ಬೇಕು, ಹೋಗೋ ದಾರಿಯಲ್ಲಿ ಯಾವತ್ತು ಹೋಗಬಾರದು. ರಾತ್ರಿಯ ಹೊತ್ತಿನಲ್ಲಿ ಅತ್ತಿಂದಿತ್ತ ಇತ್ತಿಂದಿತ್ತ ಅತ್ತ ಈ ಪಾತಾಳ ಲಂಕೆಯಲ್ಲಿ ಹೋಗುತ್ತಾ ಇದೆಯಲ್ಲ, ನಿನ್ನನ್ನು ಕೇಳುವವರು ಸಾಮಾನ್ಯರದ್ದು ಭಾವಿಸಿಕೊಳ್ಳಬೇಡ. ಲಂಕಿಣಿ. ಓ, ನೀ ಲಂಕಿಣಿಯ? ಪಾತಾಳ ಲಂಕಿಣಿ ಇರಬಹುದು. ಹೌದು, ಪಾತಾಳ ಲಂಕಿಣಿ ಅವತ್ತೇ. ನಾನಾಗೇನಾಗುದಿಲ್ಲ. ಯಾರು ನೀನು? ನಾನು ಯಾರು? ಯಾರು ನೀನು? ಒಳ್ಳೆವಾಯು ಪುತ್ರ ಹನುಮ, ಒಳ್ಳೆವಾಯು ಪುತ್ರಗಳು ಎಲ್ಲ ಕಳ್ಳ ಅಂತ ಆರೋಪಿಸುತ್ತಿರುವೆಯಲ್ಲ? ಹೌದು, ಕಳ್ಳ ಅಲ್ಲ, ಕಳ್ಳನಲ್ಲ. ಮತ್ತೆ ಯಾರು? ಜಾಣರ ಕಸಿ ಕೇಳು. ನಾನು ಒಳ್ಳೆ ವಾಯುಪುತ್ರ. ಓಹೋ, ಹನುಮಂತ ಅಂತ ನನ್ನ ಹೆಸರು. ಹನುಮಂತ. ಹೇಗೆ? ಹನುಮಂತ ಇದ್ರೆ ಎರಡೇ ಕಣ್ಣಲ್ವಾ? ಅಲ್ಲ, ಮೂರಿದ್ರೆ. ಮೂರಿದೇನು ನನಗೆ ತೊಂದರೆ ಅಲ್ಲ, ಲೆಕ್ಕಕ್ಕೆಲ್ಲ. ಕಣ್ಣು ಮೂರಿದ್ರೆ ನಿಮ್ಮ ದೇವರು ಈಶ್ವರ. ಈಶ್ವರ ದೇವರು ಅವರಾದ್ರೂ ತೊಂದರೆ ಇಲ್ಲ. ನಿನ್ನನ್ನು ತಿನ್ನದಿದ್ರೆ ನೀನು ವಿಶ್ವನಾಥನಿಗೆ ಕೈ ಮುಗಿತ್ಯಾ? ಕೈ ಮುಗಿತಾನೆ ಅವನಿಗೆ. ನನ್ನ ದೇವರು ವಿಶ್ವನಾಥ. ಹೌದಾ? ನೀನು ಕೈ ಮುಗಿಬೇಕು. ನಿನ್ನ ಕಿತ್ತಳೆ ಹಣ್ಣಿನ ಬುಟ್ಟಿಯನ್ನೆಲ್ಲ ಕಳ.
ಹನುಜನಿಯೂ ನಿರಲ ಸಮಯ ಅಚ್ಚರಿಯ ತಾಳುಗ ನುಡಿದರು ಅಚ್ಚರಿಯ ತಾಳುಗ ನುಡಿದರು ಕಲಾಯೋಧಿಗೆ ಹೋಗುವರು ಪರಮೇಶ್ವರ ನೀನೇ ಸಂರಕ್ಷಿಸು. ಈ ಪ್ರಪಂಚದ ಬೆಳಕನ್ನು ಕಾಣಿಸಿಕೊಟ್ಟವಳು ನನ್ನ ತಾಯಿ ಮಕರಿ. ಪ್ರಪಂಚದಲ್ಲಿ ನನ್ನನ್ನೆಲ್ಲರೂ ಮಕರಧ್ವಜ ಎನ್ನುವ ಹಾಗೆ ಕರೆಯುತ್ತಾರೆ. ಈ ವೇಳೆಯಲ್ಲಿ ಇಲ್ಲಿ ಬರುವುದಕ್ಕೆ ಕಾರಣ ಉಂಟು. ಮೈರಾವಣ ನನಗೆ ಇತ್ತಂತಹ ನೇಮ. ಈ ದ್ವಾರದಲ್ಲಿ ದ್ವಾರ ರಕ್ಷಣೆಗಾಗಿ ನಿಲ್ಲಿಸಿದವನು. ಈ ವೇಳೆಯಲ್ಲಿ ಏನು ಯಾರೋ ಬರುತ್ತಿದ್ದಾರೆ, ಅವರನ್ನು ವಿಚಾರಿಸಬೇಕು. ಎಲ್ಲಿಗೆ ಮುಂದೆ ಹೊರತಾ ಇದ್ದೀಯಾ? ಒಳಗೆ ಕೇಳುವುದಕ್ಕೆ ಹೇಳುವುದಕ್ಕೆ ಯಾರು ಇಲ್ಲ ಎನ್ನುವ ಹಾಗೆ ಭಾವಿಸಬೇಡ. ಮಕರಧ್ವಜ ನಾನು. ಯಾರ ನೀನು? ಯಾಕೆ ಬಂದೆ? ಏನಲ್ಲವೋ ಮರ್ಕಟನೆ ಮಾಡುವುದೆಲ್ಲ ಬೇಡದ್ದು, ಒಳಗೆ ಹೋಗುವುದಕ್ಕೆ ನಿರ್ಬಂಧ. ಹೌದು, ನಮಗೆ ಬೇಕಾದವರನ್ನು ಒಳಗೆ ತಂದಿದ್ದಾರೆ. ನಿಮಗೆ ಬೇಕಾದವರನ್ನು ಒಳಗೆ ತಂದ್ರೆ ಇಲ್ಲಿಂದ ಹೋಗುವಾಗ ನಮ್ಮಿಂದ ಕೇಳಿ ಹೋಗ್ಬೇಕು. ನೀನು ತಡೆದಿ ಅಂತಾದ್ರೆ ಏನು ಮಾಡ್ತೀಯ? ಮರಕ್ಕೆ ಹಾರುವ ಮರ್ಕಟನೆ, ಇಲ್ಲಿಂದ ಒಂದು ಮುಂದೆ ಹೆಜ್ಜೆ ಇಟ್ಟರೆ ಹಿಡಿದಂತಹ ಖಡ್ಗದಿಂದ ನಿನ್ನ ತಲೆ ಹನುಮನೋ ಎಂದರು. ಸಡಗರ ಅಲಂಕಾರ ನೀವು ಮಗರಿ ಒಡೆಯನೇ
ಕಡಿಯದಿರು ತರಲನ ಮಣ್ಣಿರು ಈ ಹುಡುಗನು ಈ ಹುಡುಗನು ನಿಲ್ಲುವನು ನೋಡಮ್ಮ ಸಿಗುತ್ತಿಯಲ್ಲಮ್ಮ ಇನ್ನು? ನೀನು ಸ್ವಲ್ಪ ಇಲ್ಲಿ ನಿಲ್ಲು. ಯಾಕೆ ಬಿಡು 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 ಯಾಕೆ? ಒಂದು ನಾನೇನು ಮಾಡುದಿಲ್ಲ ಒಂದು ಸ್ವಲ್ಪ ಬಿಡು. ಸ್ವಲ್ಪ ಬಿಡು. ಈ ಬಾರ ಕಡಿತ್ಯಾ ಹಿಡ್ಕೊಳ್ಳಿಕ್ಕೆ ದನ ಇದ್ದಾರೆ ಅಂತಾದ್ರೆ ನಿಮ್ಮಂತ ಹುಡುಗರು ಹಾರುವುದು ಹೆಚ್ಚು ನನಗೆ ಗೊತ್ತುಂಟು. ಅಮ್ಮ ಏನು ಮಾಡ್ಬೇಕಮ್ಮ ನಾನು? ಏನ್ ಮಾಡ್ಬೇಕು? ಸುಮ್ಮನೆ ಇರ್ಬೇಕು. ಸುಮ್ಮನೆ ಇರ್ಬೇಕಾ? ಆಗ ಕಾಲು ನೆಕ್ಕುವುದಕ್ಕೆ ಆರಂಭ ಮಾಡಿದ. ನೀ ಬಂದು ಹಿಡ್ಕೊಂಡಾಗ ನೋಡೋಣ ಏರುವುದು ಅವನಿಗೆ. ನನ್ನ ಮಗ ಅವ. ಯಾಕೆ ಒಂದೇ ಇರುವುದೇ ಹೆಚ್ಚು ಉಂಟಾ? ಒಬ್ಬನೇ ಮಗ. ಅವನನ್ನು ನೋಡುವಾಗ ಗೊತ್ತಾಗ್ತದೆ ಈ ಒಂದೊಂದು ಮಕ್ಕಳಿದ್ರೆ ಉಂಟಲ್ಲ ಹೀಗೆ ಉಪದ್ರವೇ. ಅಯ್ಯೋ ಉಪದ್ರ ಅಂತ ಅಲ್ಲ. ಅದು ಬಹಳ ಪ್ರೀತಿಯಿಂದ ಮನೆಯಲ್ಲಿ ಏನಂತೆ? ಬಹಳ ಪ್ರೀತಿಯಿಂದ ಮನೆಯಲ್ಲಿ ಸಾಕುವುದು. ಹೊರಗೆ ಹೋದಲ್ಲಿಯೂ ಹೀಗೆ ಅಂತ ಗ್ರಹಿಸುವುದು ಅವರು. ಹಾಗಲ್ಲ. ಈ 2-3 ಮಕ್ಕಳಿದ್ರೆ ಆ ಮಕ್ಕಳಿಗೆ ಸ್ವಲ್ಪ ಸಂಸ್ಕಾರ ಬರ್ತದೆ. ಓ ಅಮ್ಮ, ಈ ಒಂದೊಂದೇ ಮಕ್ಕಳಾದ್ರೆ ಪ್ರೀತಿ ಹೆಚ್ಚಾಗಿ ನನಗೆ ಅಮ್ಮ, ಇಲ್ಲಿ ಬಾ ಅಮ್ಮ. ಹೇಳಮ್ಮ ಅವನ ಹತ್ರ. ನನಗೆ ಅಧಿಕಾರ ಕೊಟ್ಟದವನು ಭೈರವ. ಮಾತಾಡ್ತೇನೆ. ನಾನು ಮಾಡುವ ಸೇವೆಯನ್ನು ಕರ್ತವ್ಯವನ್ನು ನಾನಿಲ್ಲಿ ಮಾಡಬೇಕಲ್ವೇ? ಹೌದು, ನಿನ್ನ ಸೇವೆ ಮಾಡಿಸ್ತೇನೆ ನಾನು. ನಿನ್ನ ಸೇವೆ. ಅವ ಶೋಷಿತನವ ಒಂದು ಅರ್ಥದಲ್ಲಿ. ಲೋಕಕ್ಕೆ ಪ್ರಾಣ ಸ್ವರೂಪನೆನಿಸಿದಂತ ವಾಯುದೇವನ ಸುತ ನೀನು. ನಿನ್ನ ಬಗೆಗೆ ಅವನಿಗೆ ತಿಳಿದಿಲ್ಲ. ಅವ ಎಂತದು ಶೋಷಿತ. ಅದು ಯಾಕೆ ನೀನ್ ಜೀವಂತ ಇಲ್ವಾ? ನಾನಿದ್ದೇನೆ. ಇರುವಾಗ ಅವ ಶೋಷಿತ ಆಗುದು ಹೇಗೆ? ಹೌದು, ಶೋಷಣೆಗೆ ತಾಯಿ ಇಲ್ಲದ ಮಕ್ಕಳು ತಬ್ಬಲಿ ಅಷ್ಟೇ. ತಬ್ಬಲಿ ತಾಯಿ ಇರುವ ಮಕ್ಕಳು ಯಾರು ತಬ್ಬಲಿಗಳಲ್ಲ. ತಬ್ಬಲಿ ಅಂತ ಅಲ್ಲ, ಶೋಷಣೆಗೆ ಒಳಗಾಗಿದ್ದ. ಯಾರು ಶೋಷಣೆಗೊಳಗಾದ್ದು? ಇಲ್ಲಿಯ ಮಹಿರಾವ. ಅವರಿಗೆ ಬಾಕಿದ್ದವರನ್ನು ತಡಿಲಿಕ್ಕೆ ಆಗ್ತದೆ. ಒಂದು ದಿವಸ ತಡೆಯುವುದು, ಆಗದೇ ಇದ್ರೆ ಸಾಯ್ಬಹುದಲ್ಲ. ಅವನಿಗೆ ಕೊಟ್ಟ ಕೆಲಸವೇ ಹಾಗೆ. ಹೇಗೆ? ಮಹಿರಾವನೆಂಬವರು ಇಲ್ಲಿಯವನು ಅಂತ ನಿಮಗೆ ಹೌದು, ಗೊತ್ತುಂಟು ತಿಳಿದಿದೆ. ನನಗೆ. ಅವನ ಜೊತೆಯಲ್ಲಿ ಇವನಿದ್ದಾನೆ ಅಂತ ಹೇಳಿದ್ರು ಇವನನ್ನು ಬಹಳಷ್ಟು ತುಳಿತಾನೆ ಅವ. ಅವನಿಗೆ ಈ ಕೆಲಸವನ್ನು ಒದಗಿಸಿಕೊಟ್ಟವನು ಅವನೇ. ನಾಚಿಕೆ ಆಗುದಿಲ್ವ ಹೇಳಲಿಕ್ಕೆ? ಯಾಕೆ? ಈ ಮಕ್ಕಳನ್ನೆಲ್ಲ ಇಂಥವರೊಟ್ಟಿಗೆಲ್ಲ ಬಿಟ್ಟು ಉಪದ್ರ ಮಾಡಿಸಲಿಕ್ಕೆ ಸಿಕ್ಕವರಿಗೆ ಎದುರು ಕಟ್ಟಲಿಕ್ಕೆಲ್ಲ ತೊಡಗಿದ್ರೆ ಇವುಗಳು ಬದುಕಿಯವ? ಅಯ್ಯೋ, ನನಗೂ ಈ ಹಿರಾವಣರೆಲ್ಲ ಇಂಥದ್ದನ್ನೇ ಸಾಕುವುದು, ಬಲಿ ಕೊಡ್ಲಿಕ್ಕೆ. ನೀನು ಒಂದು ಮಾತು ಹೇಳಮ್ಮ. ಈಗ ತಲೆ ಕಡಿತೇನೆ ಅವನು. ಎಲ್ಲಿಗೆ ತಲೆ ಕಡಿಯುವುದು? ಅವ ನಿನ್ನ ತಲೆ ಹೊಡೆದು ಚೂರು ಮಾಡ್ತಾನೆ. ನೋಡಮ್ಮ ನೀನು ಹೇಗೆ ಮಾತಾಡ. ಯಾರವ? ಯಾರು? ಆಂಜನೇಯ, ವಾಯುದೇವರ ಮಗ ಅಂಜನೇಯ ಗರ್ಭ ಸಂಭೂತ. ಅವನು ವಾಯುವೇಗದಿಂದ ಸಂಚರಿಸಬಲ್ಲವನು ಹೌದು, ವಜ್ರಕಾಯನು ಹೌದು. ನೀನ್ ಯಾರು? ನಿನ್ನ ಹೆಸರೇನು? ನನ್ನ ಹೆಸರು ಮಕರಿ ಎನ್ನುವುದಾಗಿ. ಎಂತದೀಗ? ಮಹಿರಾವನಿಗೆ ನಾನು ತಂಗಿ. ಇವ ನನ್ನ ಮಗ. ಇವನನ್ನು ಇಲ್ಲಿಯ ಸೇವೆಗಾಗಿ ಅವನು ನಿಯುಕ್ತಿಗೊಳಿಸಿದವನಿದ್ದಾನೆ. ನೀನು ಇವನನ್ನು ಕೊಲ್ಲಬಾರದು. ನಮಗೆ ಬಹಳಷ್ಟು ಕಷ್ಟ ಕೊಟ್ಟವನು ಮಹಿರಾವನನಿದ್ದಾನೆ. ಅವನನ್ನು ಕೊಂದು ಕೊಡುವಲ್ಲಿಯವರೆಗೆ ನೀನು ಇವನ ರಕ್ಷಣೆಯನ್ನು ಮಾಡಬೇಕು. ನಮಗೊಂದು ರಕ್ಷಣೆ. ಅಂತೂ ಇವನ ಜೀವವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದಿ. ಹೌದು. ನೀ ಒಂದು ಉಪಕಾರ ಮಾಡು. ಏನು? ನಮ್ಮ ರಾಮ ಲಕ್ಷ್ಮಣರನ್ನು ಮಂಚ ಸಮೇತ ತಂದಿದ್ದಾನೆ. ಅತಿಯಲ್ಲಿ ಉಂಟು ಅಂತ ಹೇಳು. ಅಷ್ಟೇ ಹೇಳಿದ್ರೆ ಸಾಕು ನೀವು. ಹೌದು, ಬಾಕಿದ್ದದ್ದು ನಾನಿದ್ದೇನೆ. ಕಾಳಿಕಾದೇವಿಯ ಗುಡಿಯೊಳಗೆ ಅದನ್ನು ಇರಿಸಿದ್ದಾನೆ. ಹೌದಾ? ನಾಳೆಯ ದಿವಸದಲ್ಲಿ ಅವನನ್ನು ಬಲಿ ಕೊಡುವುದು ಬಿಡು, ಅವನ ಅಪ್ಪನಿಗೂ ಸಾಧ್ಯ ಇಲ್ಲ ರಾಮನನ್ನು ಬಲಿ ಕೊಡ್ಲಿಕ್ಕೆ. ಇಲ್ಲಿ ತಂದಿಟ್ಟಿದ್ದಾನಲ್ಲ. ಹೌದು. ನೀವು ಮರೆಯಲ್ಲಿರಿ, ಇರ್ತೇವೆ. ಅವರು ಸತ್ತ ಮೇಲೆ ಕರೀತೇನೆ. ಎಲ್ಲಿಗೂ ಹೋಗಬೇಡಿ. ಇದ್ದೇವೆ. ಉದ್ಯೋಗ ನನಗೆ ನಿನಗೆ ಈ ಆ ಕಿರೀಟ ಹೊರಲಿಕ್ಕೆ ಆಗಿತ್ತ ನಿನ್ಗೆ? ಕೊಟ್ಟು ನೋಡಿ. ನೋಡುವ. ಕಾಳಿಕಾಲಯದಲ್ಲಿ ಮುಚ್ಚಿಟ್ಟಿದ್ದಾರೆ. ದೇವಸ್ಥಾನದ ಒಳಗೆ ಹೋಗಿ ಕೂತ್ಕೊಳ್ತೇನೆ. ಏನ್ ಮಾಡ್ತಾರೆ? ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.